ನಗರದ ಸ್ಟೇಟ್ ಬ್ಯಾಂಕ್ ಬೋಂದೆಲ್ ನಡುವೆ ಸಂಚರಿಸುವ ಖಾಸಗಿ ಸಿಟಿ ಬಸ್ನ ಫುಟ್ಬೋರ್ಡ್ನಲ್ಲಿ ನೇತಾಡಿಕೊಂಡು ವಿದ್ಯಾರ್ಥಿಗಳು ಪ್ರಯಾಣಿಸಿದ ಪ್ರಕರಣದ ಹಿನ್ನೆಲೆಯಲ್ಲಿ ಸಂಚಾರ ಪೊಲೀಸರು ಬಸ್ ಕಂಡಕ್ಟರ್ಗೆ ದಂಡವನ್ನು ವಿಧಿಸಿದ್ದಾರೆ. ಬಸ್ನ ಫುಟ್ಬೋರ್ಡ್ನಲ್ಲಿ ಹಲವು ವಿದ್ಯಾರ್ಥಿಗಳು ನೇತಾಡಿಕೊಂಡಿದ್ದರೆ ವಿದ್ಯಾರ್ಥಿನಿಯರು ಫುಟ್ಬೋರ್ಡ್ನಲ್ಲಿ ತೀರಾ ಅಪಾಯಕಾರಿ ರೀತಿಯಲ್ಲಿ ನೇತಾಡುತ್ತಾ ಪ್ರಯಾಣಿಸುತ್ತಿದ್ದರು. ಇದರ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಪೊಲೀಸ್ ಕಮಿಷನರ್ ಕ್ರಮಕ್ಕೆ ಸೂಚಿಸಿದ್ದು, ಅದರಂತೆ ಮಂಗಳೂರು ಸಂಚಾರ ಠಾಣೆಯ ಪೊಲೀಸರು ದಂಡವನ್ನು ವಿಧಿಸಿದ್ದಾರೆ. ನಮ್ಮ 14 ನಂಬರ್ ಬೋಂದೆಲ್ ಗಾಡಿ ಕಂಡಕ್ಟರ್ ಒಂಜಿ ಪಂಡ್ರಲ್ಲ ಆಪುಜಿ ಒಂಜಿ ಉಲೆ ಪೋಯ್ತು ಅಲ್ಲೇ ಜಪ್ಪೆರ್ಲ ಆಪುಜಿ ಅಲ್ಲಿ ತೂಲೆ ನೇರ್ಲು ತುಲೆ ಪಾಪ ಮೊದಲ್ದಾಗ ಈತ ಜನ ಪಾಟ್ ನಮ್ಗೆ ಗೊತ್ತಾಪುಜಿ ಮಾರೆ ಪಾಪ ಏರ್ಯಾರ ಜೀವನ ಗೊಬ್ಬ ಅವಸ್ಥೆ ತುಲೆ ಜೊತೆ. Every action has a multiple reactions in an industry. Safety is what comes first, and that is what we provide. Induscare Equipments, manufacturers and suppliers of industrial safety equipments. We provide safety equipments like gloves, masks, safety helmets, earplugs, safety belts, safety shoes, gum boots, safety goggles, industrial and medical coveralls, fire protection and arc flash suits, road safety equipments, and all industrial fire and safety accessories. Your safety is our priority. Induscare Equipments, KVSS Bank Building, Koolur, Mangalore. Call 0824 2458 754.